ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2021-22ನೇ ಸಾಲಿನ ಬಜೆಟ್ ಮಂಡಿಸಿದ್ದಾರೆ. ಆರ್ಥಿಕತೆಯ ಉತ್ತೇಜನಕ್ಕಾಗಿ ಅನೇಕ ಮಹತ್ವದ ಘೋಷಣೆಗಳನ್ನು ಮಾಡಿದ್ದು, ಸಾರಿಗೆ, ಉದ್ಯಮ, ಕೃಷಿ, ಶಿಕ್ಷಣ, ಆರೋಗ್ಯ ಸೇರಿದಂತೆ ಸಾಮಾಜಿಕ ಆರ್ಥಿಕ ವಲಯಗಳಿಗೆ ಅನೇಕ ಯೋಜನೆಗಳನ್ನು ಘೋಷಿಸಲಾಗಿದೆ. ಇನ್ನು ಬಜೆಟ್ನಲ್ಲಿ ಹಲವು ವಸ್ತುಗಳ ಬೆಲೆ ಏರಿಕೆಯಾದರೆ ಇನ್ನು ಕೆಲ ವಸ್ತುಗಳ ಬೆಲೆ ಇಳಿಕೆಯಾಗಿದೆ. ಪೆಟ್ರೋಲ್, ಡೀಸೆಲ್, ಮದ್ಯ, ವಾಹನಗಳ ಬಿಡಿಭಾಗಗಳು, ಎಲೆಕ್ಟ್ರಾನಿಕ್ಸ್ ವಸ್ತುಗಳು, ಚರ್ಮದ ಶೂ, ಮೊಬೈಲ್ ಚಾರ್ಜರ್, ವಿದೇಶಿ ಅಡುಗೆ ಎಣ್ಣೆ, ಸೇಬು, ಹತ್ತಿ, ಕಲ್ಲಿದ್ದಲು, ರಸಗೊಬ್ಬರ, ಬೇಳೆಕಾಳು ದರ ಏರಿಕೆಯಾಗಿದೆ. ಅಂತೆಯೇ ಕಬ್ಬಿಣ, ಸ್ಟೀಲ್, ನೈಲನ್ ಬಟ್ಟೆಗಳು, ತಾಮ್ರದ ಲೋಹಗಳು, ಕೃಷಿ ಪರಿಕರಗಳ ದರ ಇಳಿಕೆ ಮಾಡಲಾಗಿದೆ.